Hi friends, welcome back to our YouTube channel D for Deepthi S4 Shreya. ಇವತ್ತಿನ ವಿಡಿಯೋ ಏನಂದ್ರೆ ನಾವಿವತ್ತು ಚಾಲೆಂಜ್ ಗೇಮ್ ಮಾಡಬೇಕಂತ ಇದ್ದೇವೆ. ಬನ್ನಿ ವಿಡಿಯೋದ ಕಡೆಗೆ ಹೋಗೋಣ. ಗೇಮ್ಗೆ ರೆಡಿ ಮಾಡಿ ಇಟ್ಟಿದ್ದೇವೆ. ಇದು ನಾವು ಒಂದೊಂದು ಐಟಮ್ಸ್ ಇಡ್ತೇವೆ, ಕಣ್ಣಿಗೆ ಬಟ್ಟೆ ಕಟ್ಟಿ ಇಡ್ತೇವೆ. ನಾನು ಇವಳಿಗೆ ಕಟ್ಟಿದ್ರೆ ಇವಳು ಅದನ್ನು ಗೆಸ್ ಮಾಡಬೇಕು. ಅದರಲ್ಲಿ ಸೋತ್ರೆ ಪನಿಷ್ಮೆಂಟ್ ಗೋಧಿ ಹುಡಿಯನ್ನು ಮುಖಕ್ಕೆ ಹಚ್ಚಿಕೊಳ್ಳುವುದು. ನೋಡಿ ಫ್ರೆಂಡ್ಸ್, ನಾನೀಗ ಇವರಿಗೆ ಬಟ್ಟೆ ಕಟ್ತಾ ಇದ್ದೇನೆ. ಈಗ ನಾನಿಲ್ಲಿ ನೋಡಿ ಇದಿಟ್ಟಿದ್ದೇನೆ. ಹೇಗೆ ಗೆಸ್ ಮಾಡ್ತಾರೆ ಅಂತ ನೋಡು. ಮುಸರಿದ್ಯಾ? ಉಪ್ಪು 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 ಗಟ್ಟಿ ಉಪ್ಪು ನೋಡಿ, ಉಪ್ಪು ಅಂತ ಹೇಳಿದ್ದು ಆದ್ರೆ ತಪ್ಪು ಉತ್ತರ. ನಾನು ಇದು ಚಾವುಡಿ ಇಟ್ಟಿದ್ದೇನೆ. ನೋಡಿ ಪನಿಷ್ಮೆಂಟ್. ನೆಕ್ಸ್ಟ್ ನಾನು ಇವಳಿಗೆ ಹಾಕ್ತಾ ಇದ್ದೇನೆ. ಅರಶಿನ ಹುಡಿ. ಅರಶಿನ ಹುಡಿ ಅಂತ ಹೇಳ್ತಾ ಇದ್ದಾಳೆ. ಅರಶಿನ ನೋಡಿ, ನಾನು ಇದು ಇಟ್ಟಿದ್ದೇನೆ. ಇವಳು ಸರಿಯಾಗಿ ಗೆಸ್ ಮಾಡಿದ್ದೆ. ಪೌಡರ್. ಕರೆಕ್ಟ್ ಆನ್ಸರ್. ನೋಡಿ ಫ್ರೆಂಡ್ಸ್, ನಾನೀಗ ಬಿಡ್ತಾ ಇದ್ದೇನೆ. ಮುಗಿರಿಜ್ಜಿ. ಅದು ಇಲ್ಲ, ಚೀಟಿಂಗ್. ಅಕ್ಕೋರ ಬಂದು ಯಾವ ಅರಶಿನ. ಸೌಂಡ್ ಎಲ್ಲ ನೋಡಿಲ್ಲ. ಇದು ಸಕ್ಕರೆ ಅಂತ ಸಕ್ಕರೆ. ಸರಿ ಒಬ್ಬ ನೋಡಿ, ಸಕ್ಕರೆ. ಅದನ್ನು ಸಹ ಬಿಡುದಿಲ್ಲ. ನೋಡಿ ಇದು ಟೊಮೆಟೊ. ವಾಸನೆ ಆಡ್ಲಿಕ್ಕಿಲ್ಲ. ಮೆಣಸಿ ನೋಡಿ, ತಪ್ಪು. ಓಲಾಂಡ ಸಿಂಕಲ್ಲ ಎಲ್ಲ ಇದು ತರ್ಕಾರಿ. ತರ್ಕಾರಿ ಅಂತ ಹೇಳ್ತಾರೆ. ಹಲಸಿನ ಬೀಜ. ಬೀಜ ಇದೇನು ನಾಡಿಯರೋ ಇನ್ನೇ. ನೋಡಿ ಫ್ರೆಂಡ್ಸ್, ನಾನು ಇದು ಕೊಡ್ತಾ ಇದ್ದೇನೆ. ತೋಜುಂಡೆ ಹುಟ್ಟಲು ಹುಟ್ಟಿಸಿ. ಒಂದು ಗೊತ್ತು.
ಗೊತ್ತಾಯ್ತು ಗೊತ್ತಾಯ್ತು ಗೋಧಿ ಹುಡಿ ನೋಡಿ ಖುಷಿಯಲ್ಲಿ. ಫ್ರೆಂಡ್ಸ್, ಇವತ್ತಿನ ನಮ್ಮ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರ್ಬೋದು ಅಂತ ಅನ್ಕೊಂಡಿದ್ದೇವೆ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.